ಮಾತೆರೆಗ್ಲ ನಮಸ್ಕಾರ. ನಿಕುಲ್ ತೂವೊಂತುಲ್ಲಾರ್ HGSR ತುಳು ಲಾಗ್ ಇತ್ ಹರಿಗಣೇಶ್ ಎಸ್ ರಾವ್. ಇಂದು ಎಪಿಸೋಡ್ 4ನೇದ. ಇತ್ತೆ ಮುಟ್ಟ ಇರು ಒಂಜಿ ಎಡ್ಡೆ ಮೂಜಿ ಎಪಿಸೋಡ್ ತೂಯರೆ. 4ನೇ ಎಪಿಸೋಡ್ ನೆಟ್ ರಥೋತ್ಸವದ ಉಂದು ಪಂಡ ರಥೋತ್ಸವದನಿ ಮೂಕಾಂಬಿಕಾ ಚಂಡೆ ತಕ್ಲ ಒಂಚೂರು ಸಿಂಗಾರಿ ಮೇಳ ಇತ್ತುಂಡು ಐತ ಉಂಡು. ಐತು ಬೊಕ್ಕ ಓಕ್ಳಿದ ಮೈತ ಮಂದಾನಿ ಭರತನಾಟ್ಯ ಬೊಕ್ಕ ಓಕ್ಳಿ ಪೂರ ಇತ್ತುಂಡು ಐತ ಪೂರ ವೀಡಿಯೋಸ್ ಉಂಡು. ಈ ವೀಡಿಯೋಸ್ನು ತೂವೊಂತು ಬಲ್ಲೆ ಎನ್ನ ಚಾನಲ್ ಫಸ್ಟ್ ತೂವೊಂತುಲ್ಲಾರ ಸಬ್ಸ್ಕ್ರೈಬ್ ಮನ್ಪುಲೆ ಐತಾಗ ಐತಲ್ ಬೆಲ್ ಬಟನ್ ಒತ್ತುದು ಆಲ್ ಅಂತ ಕ್ಲಿಕ್ ಮನ್ಪುಲೆ ಬಲೆ ಬಲೆ ತೂವೊಂತು ಬರ್ಕ ವೀಡಿಯೋಸ್ನು.
ते नमः अघोराय नमस्तुभ्यं घोर घोर भयंकर घोर मृत्युविनाशाय अघोराय नमो नमः तत्पुरुषाय नमस्तुभ्यं पुरुषार्थप्रदायिने ಶಾಸ್ತ್ರಕ್ಕೆ ಆಧಾರ ಏನು ಅಂತ ಹೇಳಿದ್ರೆ ದಶದಿಕ್ಕು. ದಶದಿಕ್ಕು ಅಂತ ಹೇಳಿದ್ರೆ ಆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ಈಶಾನ್ಯ ವಾಯುವ್ಯ ಮತ್ತೆ ಊರ್ಧ್ವ ಅಧ ಅಂದ್ರೆ ಮೇಲೆ ಮತ್ತೆ ಕೆಳಗೆ, ಅಷ್ಟದಿಕ್ಕು ಮತ್ತೆ ಕೆಳಗೆ ಮತ್ತೆ ಮೇಲೆ, ಊರ್ಧ್ವ ಅಧ, ಇದು ದಶದಿಕ್ಕು ಅಂತ ಹೇಳ್ತಾರೆ. ಹಾಗಾದ್ರೆ ವಾಸ್ತುಶಾಸ್ತ್ರಕ್ಕೆ ಆಧಾರ ಈ ದಶದಿಕ್ಕು. ಅದರಲ್ಲಿ ಎಲ್ಲರಿಗೂ ಆದಂತಹ ಒಡವೆ ವಸ್ತು, ಹಣ ಬಂಗಾರ ಬೆಳ್ಳಿ ಇಡುವಂತಹ ವ್ಯವಸ್ಥೆ ಅಂದ್ರೆ ವಾಹನವನ್ನು ಇಡುವಂತಹ ಎಲ್ಲ ವ್ಯವಸ್ಥೆ. ಈಶಾನ್ಯ ಭಾಗಕ್ಕೆ ಎರಡು ಹೆಸರುಂಟು, ಒಂದು ದೇವಮೂಲೆ, ಮತ್ತೊಂದು ವಿಶೇಷ ಓಂ ಸ್ವಸ್ತಿ. ನಮ್ಮ ತಂತ್ರಿಗಳಿಗೂ ತುಂಬ ಧನ್ಯವಾದ ನಾವು ಹೇಳಬೇಕು ಅಂತ ಇದ್ದೆವು, ಆದರೆ ಅವರಾಗಿ ಅದನ್ನು ಹೇಳಿದ್ದಾರೆ. ತುಂಬ ಸಂತೋಷ, ಹೌದು. ಮೊನ್ನೆ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಕೂಡ ಅಯೋಧ್ಯೆಗೆ ಹೋಗುವಾಗ ಕದಿರಿ ಮಂಜುನಾಥ ಸ್ವಾಮಿಗೆ ಕೈ ಮುಗಿದು ಇಲ್ಲಿಂದಲೇ ಅವರು ಸೀದಾ ಅಯೋಧ್ಯೆಗೆ ಹೋದವರು. ಇದರಿಂದ ಎಲ್ಲ ಕೆಲಸ ಸುಸೂತ್ರವಾಗಿದೆ. ಅದೆಲ್ಲ ಕದಿರಿ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಅಂತ ನಮ್ಮ ಒಂದು ಭಾವನೆ. ಗೋವಿಂದ ಮಂಜುನಾಥೇಶ್ವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ. ವಾದ್ಯ ಮೇತ್ಯಗ್ರಂ
ಭಾಗಂ ದೇವೇಭ್ಯೋ ವಿದದಾತ್ಯಾಯನ್ ಪ್ರಚಂದ್ರಮಾ ಆಸಿರತೆ ದೀರ್ಘಮಾಯು ಓಂ ಭಗಾರೋಹಣಾದಿತ್ಯಗಾವತೋಹಣಪರ್ಯಂತಮಾಚರಿತ ಸತ್ಕರ್ಮಣ ಕ್ಷೇತ್ರಜ್ಞಾಮಕ ಶ್ರೀಮಂಜನಾ ಭಗತ್ರ ಸುಪ್ರೀತ ಸುಪ್ರನ್ನೋದೋ ಭೂತ್ವಾ ಏಷಾ ಮಹಾಜನಾನಾಂ ಇಷ್ಟಕಾಮ್ಯಾರ್ಥ ಸಿದ್ಧಿಪ್ರದೋ ಭೂಯಾರ್ತಿ ಭವಂತೋ ಮಹಾಂತೋ ನಿಗೃಹಂತೋ ಸಮಂಗಲದೋಷ ಪರಿಹಾರದ್ವಾರ ಸಮಸ್ತ ಸನ್ಮಂಗಲಂ ಪ್ರಾಪ್ತಿರ ಭೂಯಾರ್ತಿ ಭವಂತೋ ಮಹಾಂತೋ ನಿಗೃಹಂತೋ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಗಳಿಗೆ ಮಾತ್ರ ಇಲ್ಲಿ ಅವಸರ ಮಾಡಬೇಡಿ, ಅವಸರ ಮಾಡಬೇಡಿ, ಅವಸರ ಮಾಡ್ಕೊಚ್ಚಿ ನಿಂತಲೇ. ಜೋಕುಲು ಮಾತ್ರ. ಕೈಲಿ ಪತೊಂದು ದೇವರ ಕೊಂಚ ಸುದ್ದುವರು ಬಲ್ತೊಂದು ನಾಲ್ನೇ ಎಪಿಸೋಡ್ ಮಂತೆಲ್ಲ ತುಯ್ಯರಂತ ಧನ್ಯವಾದ. ನನ್ನ ನೆಕ್ಸ್ಟ್ ಎಪಿಸೋಡ್ ಬರ್ಪೆ 5ನೇ ಎಪಿಸೋಡು, ಲಾಸ್ಟ್ದ ಎಪಿಸೋಡು.